ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ಹಲೋ. ಹಲೋ. ಏನು ಹೆಸರು? ಅಂಶಿಕ್ ಶೆಟ್ಟಿಗಾರ್. ಅಂಶಿತ್ ಶೆಟ್ಟಿಗಾರ್. ಅಂಶಿತ್ ಅಂದರೆ ಏನು? ಅಂಶಿಕ್. ಓಕೆ. ಏನು ಅಂಶಿಕ್ ಅಂತ ಗೊತ್ತಿಲ್ಲ. ಏನೋ ಒಂದು ಹೆಸರಿಟ್ರು. ಓಕೆ. ನಿನ್ನ ಹೆಸರು ನಿಂಗೆ ಇಷ್ಟನಾ? ಸರಿ, ಮನೇಲಿ ಏನು ಕರೀತಾರೆ ನಿನ್ನನ್ನು ಹೆಚ್ಚಾಗಿ? ಅಂಶು ಅಂತ. ಓಕೆ. ನಿಮಗೆ ಮನೇಲಿ ಕರೆಯೋದು ಇಷ್ಟ ಆಗ್ತದಾ ಅಲ್ಲ ಸ್ಕೂಲಲ್ಲಿ ನಿನ್ನ ಹೆಸರು ಕರೆಯೋದು ಇಷ್ಟ ಆಗ್ತದಾ? ಎರಡು ಕಡೆ ಸಹ ಏನು ಬೇಜಾರಿಲ್ಲ? ಮನೇಲಿ ಅಂಶು ಅಂತ ಕರೀತಾರೆ, ಸ್ಕೂಲಲ್ಲಿ ಅಂಶಿಕ ಅಂತ ಕರೀತಾರೆ ಅಂತ. ಸರಿ, ಯಾವ ಸ್ಕೂಲಿಗೆ ಹೋಗ್ತಿದ್ಯಾ? ನಾನು ಅನಂತೇಶ್ವರ ಆಂಗ್ಲ ಮಾಧ್ಯಮ ಶಾಲೆ. ಇಂಗ್ಲೀಷ್ ಮೀಡಿಯಮ್. ಏನು ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಲಿಲ್ಲ? ಕನ್ನಡ ಮೀಡಿಯಮ್ ಅಂದರೆ 7th ತನಕ ಕನ್ನಡ ಇದ್ದೆ, ಈಗ 8th ಇಂಗ್ಲೀಷಿಗೆ ಓದೋದು. ಹೇಗಾಗ್ತದೆ? ಸೊ ಟಫ್ ಆಗ್ತದೆ ಇಂಗ್ಲೀಷ್ ಒಮ್ಮೆಲೆ ಅಲ್ವಾ? ಯಾರು ಟ್ಯೂಷನ್ ಎಲ್ಲ ಕೊಡ್ತಾರ ಮನೆಯಲ್ಲಿ? ಅಲ್ಲ, ಮನೆಯಲ್ಲ, ಟ್ಯೂಷನಿಗೆ ಹೋಗ್ತೀನಿ ಅಲ್ಲಿ ಗುಂಡಿಬೇಲ್ ಅಂತ. ಎಷ್ಟು ಗಂಟೆ ತನಕ ಇರ್ತದೆ ಟ್ಯೂಷನ್? ಟ್ಯೂಷನ್ ಒಂದು 5 ಗಂಟೆಗೆ ಹೋದರೆ 7:30 ತನಕ ಇರ್ತದೆ. ಮತ್ತೆ ಮನೆಗೆ ಬಂದು ಓದ್ತೀಯಾ? ಮನೆಗೆ ಬಂದು ಕೆಲವು ಪ್ರಶ್ನೆ ಉತ್ತರ ಎಲ್ಲ ಕ್ವಶನ್ ಆನ್ಸರ್. ಎಂತ ನೀನೀಗ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ್ಯಲ್ವಾ? ಸೊ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ತಾ ಕನ್ನಡ ವರ್ಡ್ ಯೂಸ್ ಮಾಡಲಿಕ್ಕಿಲ್ವಾ? ಹಾಗೆ ಇಷ್ಟು ದಿನ ಅಲ್ಲಿ ಕನ್ನಡಲ್ಲೇ ಮಾತಾಡ್ತಿದ್ವಿ, ಈಗ ಅದು HMಗೆ ಗೊತ್ತಾಯಿತು. ಅದಕ್ಕೆ ಈಗ ಹೇಳಿದರು, ಇನ್ನು ಕನ್ನಡದಲ್ಲಿ ಮಾತಾಡಿದರೆ ಫೈನ್ ಆಗ್ತೇವೆ, ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ. ಎಷ್ಟು ಫೈನ್ ಅಂತೆ? ಫೈನ್ ಫಸ್ಟಿಗೆ 10 ರೂಪೀಸ್ ಅಂತ ಹೇಳಿದರು, ಮತ್ತೆ ಪುನಃ ಮಾತಾಡಿದರೆ 20, 50, 100 ಎಲ್ಲ ಆಗ್ತಾ ಹೋಗ್ತದೆ. ಇದು ರೂಲ್ಸ್ ಯಾವಾಗದಿಂದ ಬಂದಿದೆ? ಇತ್ತೀಚೆಗೆ ಈಗ ಮಾಡಿದ್ದು. ಮುಂಚೆ ಅಂದರೆ 8th ಸೇರುವಾಗೆಲ್ಲ ಕನ್ನಡವೇ ಮಾತಾಡ್ತಿದ್ರು, ಈಗ ಅದು HMಗೆ ಗೊತ್ತಾಯಿತು ಇವರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮಾತಾಡ್ತಿದ್ದಾರೆ ಅಂತ, ಹಾಗೆ ರೂಲ್ಸ್ ಮಾಡಿದರು. ಈಗ ನಿಮಗೆ ಬೇಜಾರಾಗ್ತದಾ? ಹಾಗೇನಲ್ಲ, ಅದೇ ಕಲಿಬೇಕಲ್ಲ ಇಂಗ್ಲೀಷ್. ಹೌದು. ಸೊ ಮನೇಲಿ ನೀನು ಕನ್ನಡ ಮಾತಾಡ್ತೀಯ, ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಟ್ರೈ ಮಾಡೋದಿಲ್ಲ ಮನೇಲಿ? ಸ್ಕೂಲಲ್ಲಿ ಕೆಲವೊಮ್ಮೆ ಟ್ರೈ ಮಾಡೋದು, ಕೆಲವು ಬರಲ್ಲ, ಆದರೂ ಸಹ ಟ್ರೈ ಮಾಡಿ ಮಾತಾಡೋದು. ಮನೇಲಿ ಯಾರ ಜೊತೆ ಸಹ ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ? ಕನ್ನಡವೇ. ತುಳು ಮಾತಾಡೋದಿಲ್ಲ ಮನೇಲಿ? ಅಜ್ಜಿ ಮನೇಲಿ ತುಳು, ಮನೇಲಿ ಕನ್ನಡ? ಮನೆಯಲ್ಲಿ ಕನ್ನಡ. ಓಕೆ. ಅದೇನು ಹಾಗೆ? ಉಡುಪಿಯಲ್ಲಿ ತುಳು ಅಲ್ಲ, ಅಜ್ಜಿ ಮನೆ ಎಲ್ಲಿ ಶಿರ್ವಾದ ಹತ್ರ, ಅಲ್ಲೆಲ್ಲ ತುಳು ಮಾತಾಡೋದು, ಹಾಗೆ ಅಲ್ಲಿ ತುಳು ಮಾತಾಡು. ಈಗ ನಿನ್ನ ಮನೆಯಲ್ಲಿ ಕೃಷ್ಣ ಮಠದ ಹತ್ರ, ತೆಂಕುಪೇಟೆ. ಮನೇಲಿ ಎಲ್ಲರೂ ಸಹ ಕನ್ನಡ ಮಾತಾಡ್ದ? ಅಪ್ಪ ಸಹ ಅಮ್ಮ ಸಹ ಕನ್ನಡ. ಕೆಲವೊಮ್ಮೆ ತುಳು ಮಾತಾಡ್ತೀವಿ. ನಿಂಗೆ ಯಾವ್ದು ಇಷ್ಟ? ತುಳು ಇಷ್ಟ ಆಗ್ತದೆ? ಕನ್ನಡ? ತುಳು. ಸೊ ಅಜ್ಜಿ ಮನೆಗೆ ಹೋಗ್ತೀಯ ಅಂತ ಹೇಳಿದ್ಯಾ, ಅಜ್ಜಿ ಮನೆಯಲ್ಲಿ ಏನು ಸ್ಪೆಷಲ್ ಎಲ್ಲ ಮಾಡ್ತಾರೆ ನೀನು ಹೋದಾಗ? ಏನಿಲ್ಲ, ಅಂದರೆ ಅಲ್ಲಿ ತುಂಬ ಅಜ್ಜಿ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಕೆಲವರಿಗೆ ಸ್ವೀಟ್ ಆಗೋದಿಲ್ಲ, ಕೆಲವರಿಗೆ ಅದಾಗೋದಿಲ್ಲ ಅಂತ ಇರ್ತದಲ್ಲ, ಅವರಿಗೆ ಆಗುವಾಗೆ ದೋಸೆ ಅಂತವ್ರು ಮಾಡ್ತಾರೆ. ನಿಂದೇನು ಇಷ್ಟ ಆಗ್ತದೆ? ಸ್ವೀಟ್ ಇಷ್ಟವ ನಿಂಗೆ, ಖಾರ ಇಷ್ಟವ? ಖಾರವೇ ಇಷ್ಟ. ಖಾರ ಅಂದರೆ ಯಾವುದೆಲ್ಲ ಐಟಮ್ ನಿಂಗೆ ಇಷ್ಟ ಆಗ್ತದೆ? ಖಾರದಲ್ಲಿ ಅಂದರೆ ನೀರು ದೋಸೆ ಮತ್ತು ಚಿಕನ್ ಸುಕ್ಕ. ಓಕೆ, ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಇಷ್ಟ ಆಗ್ತದೆ. ಮತ್ತು ಫಿಶ್ ಎಲ್ಲ ಮಾಡೋದಿಲ್ಲ ಮನೆಯಲ್ಲಿ? ಫಿಶ್ ಮಾಡ್ತಾರೆ, ಆದರೆ ಫಿಶ್ ಅಪ್ಪನಿಗೆ ಎಲ್ಲ ಇಷ್ಟ, ಅಮ್ಮ ಸಹ ತಿಂತಾರೆ. ಅಮ್ಮನಿಗೆ ಇಷ್ಟ ಇಲ್ಲ, ಆದರೆ ಮೀನು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ ತಿಂತಾರೆ. ಮೀನು ಆರೋಗ್ಯಕ್ಕೆ ಒಳ್ಳೆಯದಿಲ್ಲ. ಈಗ ಕೆಲವರು ಫಿಶ್ ತಿನ್ನೋದಿಲ್ಲಲ್ಲ, ಅವ್ರೇನು ಮಾಡ್ತಾರೆ? ನಿಂಗೆ ಇಷ್ಟನಾ ಫಿಶ್? ಇಲ್ಲ, ಅಷ್ಟೇನು ಇಷ್ಟ ಇಲ್ಲ, ಆದರೆ ತಿಂತೇನೆ. ಯಾಕೆ ಫಿಶ್ ಇಷ್ಟ ಇಲ್ಲ? ಅಂದರೆ ಅದು ಸಿಪ್ಪೆಲ್ಲ ಟೇಸ್ಟು ಬೇರೆ ಇರ್ತದೆ ಅಂತ. ಓಕೆ. ಚಿಕನ್ ಟೇಸ್ಟ್ ಇರ್ತದಾ? ಹೌದು. ಮಟನ್ ತಿಂತೀಯಾ? ಮಟನ್ ಕೆಲವೊಮ್ಮೆ ಮಾಡಿದಾಗ ಅಪರೂಪಕ್ಕೆ ತಿನ್ನೋದು. ಮತ್ತು ವೆಜ್ಜಲ್ಲಿ ಏನು ಇಷ್ಟ ಆಗ್ತದೆ? ವೆಜ್ಜಲ್ಲಿ ಪನ್ನೀರ್. ಮತ್ತು ಇದೆಲ್ಲ ಇಷ್ಟ ಆಗೋದಿಲ್ಲ? ಕ್ಯಾರೆಟು, ಬೀನ್ಸ್, ಪಲಾವ್ ಎಲ್ಲ ಮಾಡ್ತಾರೆ, ವೆಜ್ ಫ್ರೈಡ್ ರೈಸ್, ಅದೆಲ್ಲ ಇಷ್ಟ ಆಗ್ತದೆ. ಹಾಗೆಲ್ಲ ಈಗ ಊಟಕ್ಕೆ ಸೈಡ್ ಡಿಶ್ ಮಾಡ್ತಾರಲ್ಲ, ಅದು ಸಾರು ಮಾಡ್ತಾರಲ್ಲ, ಇದು ಬೀನ್ಸ್ ಪಲ್ಯ ಸ್ವಲ್ಪ ಇಷ್ಟ. ಓಕೆ. ನಿಂದು ಫೇವ್ರೇಟ್ ಅಂತೇಳಿ ಏನು ಜಾಸ್ತಿ ಮಾಡೋದು ಮನೆಯಲ್ಲಿ ಜಾಸ್ತಿ ಮಾಡೋದು ಅದು ವೆಜ್ ಫ್ರೈಡ್ ರೈಸ್. ವಾರಕ್ಕೆ ಎಷ್ಟು ಸಲ ಮಾಡ್ತಾರೆ? ಕೆಲವೊಮ್ಮೆ ಅಪರೂಪ, ಟೈಮ್ ಇರೋದಿಲ್ಲ ಅಲ್ಲ ಅಮ್ಮನಿಗೆ. ಅಮ್ಮ ಏನು ಮಾಡ್ತಾರೆ? ಅಮ್ಮ ಯೋಗ ಕ್ಲಾಸ್ ಇರ್ತದೆ ಅಮ್ಮನದು, ಅದು ಬರುವಾಗನೇ 7 ಆಗಿರ್ತದೆ. ನನಗೆ 8:30ಗೆ ಸ್ಕೂಲ್ ಉಂಟು, ಲೇಟ್ ಆಗ್ತದೆ ಅಂತೇಳಿ ಪಟ ಮಾಡ್ತಾರೆ. ಓಕೆ. ಈಗ ಅಮ್ಮ ಯೋಗ ಟೀಚರಾ? ಸೊ ಮನೇಲಿ ಸಹ ಯೋಗ ಮಾಡಿಸ್ತಾರೆ ಹೇಗೆ? ಇಲ್ಲ, ಆದರೆ ಮುಂಚೆ ಮಾಡ್ತಿದ್ದೆ ಪ್ರೈಮರಿಯಲ್ಲಿರುವಾಗ, ಆವಾಗ ಸಹ ಸಮ ಬರ್ತಿರ್ಲಿಲ್ಲ. ಅದು ಈಗ ಮಾಡೋದಿಲ್ಲ, ಇಂಗ್ಲೀಷ್ ಮೀಡಿಯಮ್ ಓದೆಲ್ಲ ಟಫ್ ಆಗ್ತದೆ. ಹಾಗೆ.
ಇಂಗ್ಲೀಷ್ ಮೀಡಿಯಮ್ ಹೋಗಿ ಟಫ್ ಆಗ್ತದೆ ಅಂತ ಯೋಗ ಕ್ಲಾಸ್ ಎಲ್ಲ ಬಿಟ್ಟು ಆಟ ಆಡಲಿಕ್ಕೆ ಹೋಗೋದು ಬಿಟ್ಟು ಹೇಗೆ? ಇಲ್ಲ, ಆಟ ಆಡೋದಂದರೆ ಮನೆಯಲ್ಲಿ ಕೆಲವೊಮ್ಮೆ ಫೋನಲ್ಲಿ ಎಂತಾರು ನೋಡೋದು ಅಷ್ಟೇ. ಏನೆಲ್ಲ ಆಡ್ತೀಯ ಫೋನಲ್ಲಿ? ಫೋನಲ್ಲಿ ಅಂದರೆ ಕೆಲವೊಮ್ಮೆ ಗೇಮ್ ಆಡೋದು, ಇಲ್ಲಾಂದರೆ ಕೆಲವೊಮ್ಮೆ ಸೈನ್ಸ್ ಅದೆಲ್ಲ ಎಕ್ಸ್ಪೆರಿಮೆಂಟ್ ನೋಡೋದು. ಎಂತ ಗೇಮ್ ಆಡೋದು? ಹೀಗೆ ಗೇಮ್ ಆಡೋದು. ಗೊತ್ತುಂಟ ಮನೇಲಿ ನೀನು ಗೇಮ್ ಆಡೋದು? ಬೈತಾರಾ? ಕೆಲವೊಮ್ಮೆ. ಮನೇಲಿ ಯಾನಿಗೆ ಜಾಸ್ತಿ ಬೈಯೋದು? ಅಮ್ಮ. ಅಮ್ಮವ? ಏನು ಬೈಯುವಾಗ ಕೆಲವರು ಇಂಥ ಪರ್ಟಿಕ್ಯುಲರ್ ವರ್ಡ್ ಜಾಸ್ತಿ ಯೂಸ್ ಮಾಡ್ತಾರಲ್ವಾ? ಸೊ ಯಾವುದು ಆ ವರ್ಡ್ ಜಾಸ್ತಿ ಯೂಸ್ ಮಾಡೋದು ಅಮ್ಮ? ಕತ್ತೆ. ಕತ್ತೆ ಅಂತ ಹೇಳ್ತಾರೆ. ಯಾಕೆ ನೀನು ಕತ್ತೆ ಥರ ಕೆಲಸ ಮಾಡ್ತೀನ ಅಲ್ವಾ? ಕತ್ತೆ ತುಂಬ ಕೆಲಸ ಮಾಡೋದಲ್ವಾ? ಬೈಯುವಾಗ ಹಾಗೆ ಹೇಳ್ತಾರೆ ಅಮ್ಮ. ಈಗ ಬೇಜಾರಾಗ್ತದ ನೀನು ಕತ್ತೆಗೆ ಹೋಲಿಸ್ತಾರಲ್ಲ ಅಂತ ಹೇಳ್ಕೊಂಡು? ಯಾವಾಗಲೂ ಹೇಳಿದ್ದಾರೆ ಕಾಮನ್ ಅಂತೇಳಿ ಎಣಿಸ್ತಾರೆ. ಓಕೆ, ಅದು ನಿಮಗೆ ವರ್ಡ್ ಕಾಮನ್ ಆಗಿ ಹೋಗಿದೆ. ಈಗ ಸ್ಕೂಲಲ್ಲೆಲ್ಲ ಯಾರಾದರೂ ನಿಮಗೆ ಕತ್ತೆ ಅಂತ ಹೇಳಿದ್ರೆ ಅಂತ ಸ್ಕೂಲಲ್ಲೆಲ್ಲ ಹಾಗೆ ಹೇಳಲ್ಲ. ಸ್ಕೂಲಲ್ಲಿ ಏನು ಜಾಸ್ತಿ ವರ್ಡ್ ಬೈಕೊಳ್ಳೋದು? ಸ್ಕೂಲಲ್ಲಿ ಅಂದರೆ ಆ ಥರ ಏನು ಬೈಯಲ್ಲ. ಏನು ಕೋಪ ಬಂದಾಗ ಬೈಯೋದೇ ಇಲ್ಲ? ಇಲ್ಲ, ಎಂಥದ ಅಂತೇಳಿ ಹಾಗೆಲ್ಲ ಅಷ್ಟೇ. ಎಂಥದ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮದು ಜಗಳ ಮುಗೀತು. ಜಗಳಕ್ಕೆ ಹೋಗ್ತೀಯಾ? ಅಷ್ಟೇನಿಲ್ಲ, ಆದರೆ ಅವರೆಂಥವ್ರು ಬಂದಾಗ ನಾನು ಹೇಳೋದು ನಾನೆಂತ ಮಾಡಲಿಲ್ಲ ಅಷ್ಟೇ. ಎಷ್ಟನೇ ಬೆಂಚಲ್ಲಿದೆಯಾ ಸ್ಕೂಲಲ್ಲಿ? ಸೆಕೆಂಡ್ ಬೆಂಚಲ್ಲಿದೆಯಾ? ಸೊ ನಿಮಗೆ ಇದು ರೆಸ್ಪಾನ್ಸಿಬಿಲಿಟಿ ಏನಾದರೂ ಇರ್ತದ? ಈಗ ಬೆಂಚ್ ಸೈಡಲ್ಲಿ ಕೂತವರಿಗೆಲ್ಲ ಕೆಲವೊಮ್ಮೆ ವರ್ಕ್ ಎಲ್ಲ ಕೊಡ್ತಾರೆ, ಲೈಕ್ ಬುಕ್ ಕಲೆಕ್ಟ್ ಮಾಡಬೇಕು. ಇಲ್ಲ, ಅದೆಲ್ಲ ಲೀಡರಿಗೆ. ನೀ ಲೀಡರ್ ಆಗಿದೆಯಾ? ಇಲ್ಲ. ಯಾಕೆ ಅಪರ್ಚುನಿಟಿ ಬರಲಿಲ್ವಾ? ಇಲ್ಲ, ಸಿಕ್ಕಿಲ್ಲ. ಯಾಕೆ ಹಾಗೆ? ನಿಮ್ಮದು ಲೀಡರ್ಶಿಪ್ ಕೊಡೋದಾದರೆ ಹೇಗೆ? ಅಂದರೆ ಟಾಪರ್ಸ್ನವರಿಗೆ ಕೊಡೋದು ಲೀಡರ್ ಅಂತ. ಓ, ನೀನಾಗಿದ್ರೆ ಟಾಪರ್ ಲೆವೆಲಲ್ಲಿ ಇಲ್ಲ ಅನ್ನು. ಎಷ್ಟನೇ ಲೆವೆಲ್ ಇದೆಯಾ? ಲಾಸ್ಟು? ಇಂಗ್ಲೀಷ್ ಮೀಡಿಯಮ್ ಅಲ್ಲ, ತುಂಬ. ಹಾಂ ಸರಿ ಬಿಡು. 7th ತನಕ ಕನ್ನಡ ಮೀಡಿಯಮಲ್ಲಿ ಇದ್ದಿ? ಆವಾಗ ಮೀಡಿಯಮ್ ಅಂದರೆ ಒಂದು ಯಾವುದು ಫಸ್ಟ್ ಸೆಕೆಂಡ್ ಬಿಡು, ಅದು ಬೇಡ. 3rd 4th? ಇಲ್ಲ ಸಲ್ಲ. ಅಷ್ಟು ಟಫ್ ಆಗ್ತದಾನೆ ನಿನಗೆ? ಅಂದರೆ ಅಷ್ಟಕ್ಕಷ್ಟೇ ಸ್ವಲ್ಪ. ಸರಿ, ಹಾರ್ಡ್ ವರ್ಕ್ ಮಾಡಿದ್ರೆಲ್ಲ ಈಸಿ ಆಗ್ತದೆ ಅಲ್ವಾ? ಸ್ವಲ್ಪ ಮೊಬೈಲೆಲ್ಲ ಆಟ ಆಡೋದೆಲ್ಲ ಬಿಡಬೇಕು, ಆಗ ಕರೆಕ್ಟ್ ಆಗ್ತದೆ. ಟಿ ವಿ ನೋಡ್ತೀಯಾ? ಟಿ ವಿ ಇಲ್ಲ, ಖಾಲಿ ಅದೇ ಎಕ್ಸ್ಪೆರಿಮೆಂಟ್ ಎಲ್ಲ ನೋಡೋದಷ್ಟೇ. ಟಿ ವಿ ನೋಡೋದಿಲ್ಲ ಮನೇಲಿ? ಟಿ ವಿ ಉಂಟು ಹೇಳು. ಉಂಟು. ಹಾಂ ಸರಿ. ಟಿ ವಿ ಮನೇಲಿ ಯಾರು ಟಿ ವಿಯೇ ನೋಡೋದಿಲ್ಲ? ಇಲ್ಲ, ಈಗ ನೋಡೋದಿಲ್ಲ ಯಾರು ಸಹ. ಕರೆಂಟ್ ಬಿಲ್ ಬರ್ತದ ಅಂತವೇನಾ ಅಲ್ವಾ? ಕರೆಂಟ್ ಬಿಲ್ ಉಳಿತದಲ್ಲ ಇಲ್ವಾ? ಮತ್ತೆಂತ ಟಿ ವಿ ಒಂದು ಡಮ್ಮಿ ಪೀಸ್ ಆಗಿ ಉಂಟಾ? ಕೆಲವೊಮ್ಮೆ ನೋಡ್ತೇನೆ, ಪುರ್ಸೊತ್ತಿದೆ ಇದು ಎಕ್ಸಾಮ್ ಎಲ್ಲ ಆದಾಗ ರಜೆ ಇರ್ತದಲ್ಲ, ಆಗೆಲ್ಲ ಕೆಲವೊಮ್ಮೆ ನೋಡಲಿಕ್ಕೆ ಕೊಡ್ತಾರೆ ಅಷ್ಟೇ. ಸೊ ನಿಮ್ಮ ಮನೇಲಿಗೆ ಎಷ್ಟು ಜನ ಇದ್ದಾರೆ? ಮನೆಯಲ್ಲಿ ಅಂದರೆ 3, ನಾನು ಅಪ್ಪ ಅಮ್ಮ 3 ಜನ. ಅಪ್ಪ ಏನು ಮಾಡೋದು? ಅಪ್ಪ ಟಿ ವಿಯದ್ದು ಕೆಲಸ ಮಾಡೋದು, ಅಂದರೆ ಟಿ ವಿಯದ್ದು ಡಿಶ್ ಎಲ್ಲ ಇರ್ತದಲ್ಲ ಅದೆಲ್ಲ ಫಿಟ್ ಮಾಡೋದು, ಅದು ಕೆಲಸ ಮಾಡೋದು. ಅಪ್ಪನ ಜೊತೆ ಹೋಗಿದ್ಯಾ? ಎಲ್ಲ ಕರ್ಕೊಂಡು ಹೋಗೋದಿಲ್ಲ. ಅಮ್ಮನ ಜೊತೆ ಹೋಗಿದ್ಯಾ? ಅಮ್ಮ ಯೋಗ ಕ್ಲಾಸಲ್ಲಿ ಹೇಗಿರ್ತಾರೆ? ಅಂದರೆ ಯೋಗ ಎಲ್ಲ ಕಲಿಸ್ತಾರೆ ಎಲ್ಲ. ಸ್ಟ್ರಿಕ್ಟ್ ಟೀಚರಾ ಅಲ್ಲ? ಓಕೆ ಟೈಪ್ಸಾ? ಓಕೆ. ಬೈಯೋದೆಲ್ಲ ಏನಿಲ್ಲ? ಇಲ್ಲ. ಅಮ್ಮ ದೊಡ್ಡವರಿಗೆ ಕಲಿಸು. ಅಲ್ಲಲ್ಲ, ಅಮ್ಮ ಮನೇಲಿ ಮಾತ್ರ ವಾಲೆಂಟು, ಹೊರಗಡೆ ಹೋದಾಗ ಸಾಫ್ಟಾ? ಸರಿ, ನೀನು ಸಹ ಹಾಗೆಯಾ? ಮನೇಲಿ ಸಾಫ್ಟ್, ಸ್ಕೂಲಲ್ಲಿ ಜೋರಾ? ಇಲ್ಲ, ಸ್ಕೂಲಲ್ಲಿ ಅವ್ರ ಜೋರಾಗಿ ಅಂತ ಹೇಳಿದ್ರೆ ನಾನು ಸಹ ಜೋರಲ್ಲೇ ಮಾತಾಡೋದು, ಅವ್ರ ಪಾಪ ಇದ್ರೆ ನಾನು ಸಹ. ಜಗಳ ಎಲ್ಲ ಮಾಡಿದ್ಯಾ? ಕೆಲವೊಮ್ಮೆ. ಯಾರ ಜೊತೆ ಜಗಳ ಮಾಡಿದ್ಯಾ? ಸ್ಕೂಲಲ್ಲಿ ಗೌತಮ್ ಅಂತಿದ್ದಾನೆ, ಅವ ಕೆಲವುದಕ್ಕೆಲ್ಲ ಬಂದು ಹೊಡಿತಾನೆ, ಅದಕ್ಕೆ ನಾನು ಸಹ ಕೇಳಿದೆ ಎಂತಕ್ಕೆ ಹೊಡಿಯೋದು ಅಂತೇಳಿ. ಮನೆಗೆ ಬಂದು ಕಂಪ್ಲೇಂಟ್ ಮಾಡ್ತೀಯ ಈಗ ಸ್ಕೂಲಲ್ಲಿ ಏನಾದರೂ ಇನ್ಸಿಡೆನ್ಸ್ ಆದರೆ? ಏನಿಲ್ಲ. ಮನೇಲಿ ಈಗ ಸ್ಕೂಲದ ವಿಷಯ ಮನೇಲಿ ಏನು ಹೇಳೋದಲ್ಲ? ಇಲ್ಲ. ಸರಿ, ತುಂಬ ಬೇಜಾರಾದಾಗ ಏನು ಮಾಡ್ತೀಯಾ? ಕೂತ್ಕೊಳ್ಳೋದು ಸುಮ್ಮನೆ. ಸೈಲೆಂಟಾಗಿ ಕೂತ್ಕೊಳ್ತೀಯಾ? ಅಮ್ಮ ಮತ್ತೆ ಬರ್ತಾರೆ, ಮತ್ತೆ ಬೇಜಾರಾದ ನಂತರ ಅಮ್ಮ ಬರ್ತಾರೆ, ಸಾರಿ ಇನ್ನು ಹಾಗೆ ಮಾಡಬಾರ್ದು ಅಂತೇಳಿ ಎಲ್ಲ ಹೇಳ್ತಾರೆ. ಅಮ್ಮ ಬೈಯೋದು ಒಂದು ವರ್ಡ್ ಕತ್ತೆ ತಾನೆ, ಅದರಲ್ಲಿ ಬೇಜಾರಾಗುವಂಥದ್ದು ಏನಿದೆ? ಕೆಲವೊಮ್ಮೆ ಜಾಸ್ತಿ ಬೈತಾರೆ. ಅಮ್ಮ ಜಾಸ್ತಿ ಬೈಯೋದಾ? ಅಪ್ಪ ಬೈದಿಲ್ಲ? ಹೊಸ ಬೈತಾರೆ. ನೀನು ಯಾರಿಗೆ ಜಾಸ್ತಿ ಬೈಬೇಕು ಅಂತಿದ್ಯಾ? ಅಪ್ಪನಿಗ ಅಮ್ಮನಿಗ? ಏನಿಲ್ಲ, ಇಬ್ಬರಿಗೂ ಬೈಬೇಕಂತ ಎಲ್ಲ. ಸರಿ, ನಿಮ್ಮ ಕ್ಲಾಸ್ ಟೀಚರ್ ಯಾರು? ಈ ಕ್ಲಾಸ್ ಟೀಚರ್ ಈಗ ದೀಪಿಕಾ ಟೀಚರ್ ಅಂತ. ಓಕೆ, ಪಾಪ ಇದ್ದಾರಾ? ಹಾಂ. ನಿನ್ನ ಫೇವ್ರೆಟ್ ಟೀಚರ್? ಫೇವ್ರೆಟ್ ಟೀಚರು ಸುನೀತಾ ಟೀಚರ್ ಅಂತ. ಯಾಕೆ? ಅವರು ಸಂಸ್ಕೃತ ಕ್ಲಾಸಿಗೆ ಅವ್ರ ಪಾಪ ಇದ್ದಾರೆ.
ಮತ್ತು ಮ್ಯಾಥ್ಸ್ ಟೀಚರ್ ಎಲ್ಲ ಜೋರಿದ್ದಾರಾ? ಅವರು ಸಹ ಪಾಪ ಇದ್ದಾರೆ. ಈಗ ಮ್ಯಾಥ್ಸ್ ಟೀಚರ್ ಬೇರೆ ಬಂದಿದ್ದಾರೆ, ಶುಭ ಮ್ಯಾಮ್ ಅಂತ. ಹ್ಞೂ. ಅವರು ಈಗ ಬೇರೆ ಟೈಪ್ ಕಲಿಸ್ತಾರೆ, ಫಾಸ್ಟ್ ಎಲ್ಲ ಕಲಿಸ್ತಿದ್ದಾರೆ. ಮುಂಚಿನವರು ರಜನಿ ಮ್ಯಾಮ್ ಅಂತ, ಅವರು ಸ್ವಲ್ಪ ಸ್ಲೋ ಹೇಳಿಕೊಡ್ತಿದ್ರು ಮ್ಯಾಥ್ಸ್. ಈಗ ಅವ್ರು ಸ್ವಲ್ಪ ಫಾಸ್ಟ್ ಹೇಳ್ತಿದ್ದಾರೆ. ಅದೇ ಅಂದರೆ ಪೋರ್ಷನ್ ಮುಗಿತಾ ಬಂದಿದೆ. ನಿಮಗೆ ಎಕ್ಸಾಮ್ ಆಯಿತಾ ಅಂತಲ್ಲ? ಹಾಂ, FA1 ಆಯ್ತು. FA1 ಆಯಿತು. ಸ್ಕೂಲ್ ಡೇ ಆಯಿತಾ? ಹಾಂ. ಏನು ಮಾಡಿದೆ ಸ್ಕೂಲ್ ಡೇಗೆ? ಡ್ಯಾನ್ಸ್. ಯಾವ ಡ್ಯಾನ್ಸ್ ಮಾಡಿದ್ದಿ? ಇದು ಡೆನ್ನ ಡೆನ್ನ ಅಂತ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು. ಯಾರು ಹೇಳಿಕೊಟ್ರು ಡ್ಯಾನ್ಸ್? ಡ್ಯಾನ್ಸ್ ಅಲ್ಲಿ ಹಿಂದಿಗೆ ಅಂತೇಳಿ ಒಬ್ಬರು ಮ್ಯಾಮ್ ಇದ್ದಾರೆ, ಅವರು ಹೇಳಿಕೊಟ್ಟದ್ದು. ಅವರು ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಾರೆ ನಮಗೆ. ಅವರು ಹೇಳಿಕೊಟ್ರು ನಮಗೆ. ನಿಮ್ಮದು ಯೂನಿಫಾರ್ಮ್ ಹೇಗೆ? ಯೂನಿಫಾರ್ಮ್ ಬ್ರೌನು ಪ್ಯಾಂಟ್, ಮತ್ತು ಅದು ಪಟ್ಟಿ ಬಂದದ್ದು ಬ್ರೌನ್, ಮತ್ತು ಕಲರ್ ಲೈನ್ ಬಂದದ್ದು ಒಂದು ಶರ್ಟ್. ID ಕಾರ್ಡ್ ಉಂಟಾ? ID ಕಾರ್ಡ್ ಕಂಪಲ್ಸರಿಯಾ? ಸಪೋಸ್ ನೀನೀಗ ಹಾಕಲಿಲ್ಲ ಅಂತ ಫೈನ್ ಹಾಕ್ತಾರೆ. ಎಷ್ಟು ಫೈನ್? ಫೈನ್ ಒಂದು 20 ಅಷ್ಟು ಹಾಕ್ತಾರೆ. ನಿಮಗೆ ಬಿದ್ದಿದ್ದ ಫೈನ್ ಇಲ್ಲ? ಎಲ್ಲ ID ಕಾರ್ಡಲ್ಲಿ ಹಾಕ್ತೀನಿ. ಮಿಸ್ ಆಗಲಿಲ್ಲ ಇಲ್ಲಿ ತನಕ? ಬೇರೆ ಏನಾದರೂ ಫೈನ್? ಬೇರೆ ಶೂ ಪಾಲಿಶ್ ಮಾಡೋದಿದ್ರೆ, ಶೂ ಹಾಕೋದಿದೆ, ಅದಕ್ಕೆ ಫೈನ್ ಉಂಟು. ಅದನ್ನೆಲ್ಲ ಹೇಗೆ ಚೆಕ್ ಮಾಡ್ತಾರೆ? PT ಸರಲ್ಲಿ ನಿಂತ್ಕೊಂಡಿರ್ತಾರೆ, ನಾವು ಸ್ಕೂಲಿಗೆ ಬರುವಾಗ ನೋಡ್ತಾರೆ. ಇಲ್ಲಾರೆ ಮತ್ತೆ ಔಟ್ ಪೀರಿಯಡಿಗೆಲ್ಲ ಹೋಗುವಾಗ ನೋಡ್ತಾರೆ. ನೋಡಿದರೆ ಪನಿಷ್ಮೆಂಟ್ ಫೈನ್ ಹಾಕ್ತಾರೆ ನಮಗೆ. ನಾಳೆ ಹಣ ತಗೊಂಡು ಬರಬೇಕು ಅಂತ. ಈಗ ಸಪೋಸ್ ತಗೊಂಡು ಹೋಗಲಿಲ್ಲ ಅಂತ ಅನ್ಕೋ, ಜಾಸ್ತಿ ಮಾಡ್ತಾರೆ. ಓ ಹಾಗೆ. ನಿಮ್ಮ ಕ್ಲಾಸ್ನವರಿಗೆ ಜಾಸ್ತಿ ಪನಿಷ್ಮೆಂಟ್ ಸಿಕ್ಕಿದಾ? ಹಾಗೇನಿಲ್ಲ, ಎಲ್ಲರಿಗೆ ಸಹ ಸಿಗ್ತದೆ. 9th 10th ಅವರಿಗೆಲ್ಲ. ಅಸೆಂಬ್ಲಿಯಲ್ಲಿ ಹೇಗೆ ಇರ್ತದೆ ನಿಮ್ಮ ಸ್ಕೂಲಲ್ಲಿ? ಅಸೆಂಬ್ಲಿ ಅಂದರೆ ಈಗ ಪ್ರೈಮರಿಯಲ್ಲಾದರೆ ಹೊರಗೆ ಗ್ರೌಂಡಲ್ಲೆಲ್ಲ ನಿಂತ್ಕೊಂಡಿದ್ದು. ಈಗ ಹೈಸ್ಕೂಲಲ್ಲೆಲ್ಲ ಕ್ಲಾಸಲ್ಲೇ ನಿಂತ್ಕೊಂಡು ಅಸೆಂಬ್ಲಿ. ಎಂತ ಸೌಂಡ್ ಬಾಕ್ಸ್ ಆ ಥರ ಅಲ್ಲ, 10th ಅಕ್ಕನವರೆಲ್ಲ ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ. ಅಂದರೆ ಹೇಗೆ ಕ್ಲಾಸ್ಗೆ ಬರ್ತಾರಾ? ಇಲ್ಲ, ಒಂದು ಫ್ಲೋರಲ್ಲಿ ನಿಂತ್ಕೊಂಡಿರ್ತಾರೆ ಅವರು ಇಡೀ ಸ್ಕೂಲಿಗೆ ಕೇಳ್ತದೆ, ಹಾಗೆ ಪ್ರೇಯರ್ ಮಾಡ್ತಾರೆ. ಈಗ ನಿಮಗೆ ರಜೆ ಎಲ್ಲ ಅನೌನ್ಸ್ ಮಾಡೋದಿದ್ರೆ? ಇಲ್ಲ, ಗ್ರೂಪಿಗೆ ಮೆಸೇಜ್ ಹಾಕ್ತಾರೆ ಫೋನಲ್ಲಿ. ಓಕೆ. ಬುಕ್ ಎಲ್ಲ ಮೇಂಟೆನೆನ್ಸ್ ಏನಿಲ್ಲ ಅಂದರೆ ಕೆಲವರಿಗೆ ಬುಕ್ಕಲ್ಲಿ ಬರೆದು ಕೊಡ್ತಾರೆ, ಇವತ್ತು ರಜೆ, ಮೀಟಿಂಗ್ ಆ ಥರ ಬಾಯಲ್ಲಿ ಹೇಳ್ತಾರೆ, ನಾಳೆ ರಜೆ ಉಂಟು ಅಂತೆಲ್ಲ ಹೇಳ್ತಾರೆ. ಮತ್ತು ಮೆಸೇಜ್ ಸಹ ಹಾಕ್ತಾರೆ, ನಾಳೆ ರಜೆ ಅಂತೇಳಿ. ನೀನೀಗ ಸಪೋಸ್ ಯಾವತ್ತಾದರೂ ಮಿಸ್ ಆಗಿ ರಜೆ ಇದ್ದಾಗ ಹೋದದ್ದುಂಟಾ ಸ್ಕೂಲ್ಗೆ? ಪ್ರೈಮರಿಯಲ್ಲ ಒಂದು ಸತಿ ಎಲ್ಲ ಹೋಗಿದ್ದೆ. ಹೇಗೆ ಅಂದರೆ ಆ ದಿವಸ ಒಂದು ದಿವಸ ಸಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ ಸ್ಕೂಲ್ ಉಂಟಂತ ಎಣಿಸಿ ಹೋದದ್ದು, ಫುಲ್ ಬುಕ್ ಎಲ್ಲ ಇಟ್ಕೊಂಡು ಹೋಗಿದ್ದೆ. ಅಲ್ಲಿ ಖಾಲಿ ಪೇರೆಂಟ್ಸ್ನವ್ರು ಬಂದು ಸೈನ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಅಷ್ಟೇ ಇದ್ದದ್ದು, ನಾ ಫುಲ್ ಬುಕ್ ಇಟ್ಕೊಂಡು ಹೋದದ್ದು. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ಈಗ ಸ್ಪೆಷಲ್ ಒಕೇಶನ್ಸ್ ಎಲ್ಲ ಇರ್ತದೆ, ಲೈಕ್ ಗಣಪತಿ ಹಬ್ಬ ಇರ್ತದೆ, ಮತ್ತು ನವರಾತ್ರಿ ಎಲ್ಲ ಇರ್ತದೆ. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಸೆಲೆಬ್ರೇಷನ್ ಇರ್ತದಾ? ದೀಪಾವಳಿಗೆ ನವರಾತ್ರಿಗೆಲ್ಲ ಪೂಜೆ ಎಲ್ಲ ಮಾಡ್ತೇವೆ ದೇವರಿಗೆ, ಮತ್ತು ಗಣಪತಿಗೆ ಕಡುಬು ಅದೆಲ್ಲ ಮಾಡಿ ಎಲ್ಲ ಊಟ ಎಲ್ಲ ಇರ್ತೈತೆ. ಸರಿ, ಈಗ ದೀಪಾವಳಿಗೆ ಯಾವ ದೇವರನ್ನು ಪೂಜಿಸೋದು? ತುಳಸಿ. ಓಕೆ, ತುಳಸಿಯನ್ನು ಪೂಜಿಸೋದು. ಡೆಕೋರೇಷನ್ಸ್ ಎಲ್ಲ ಮಾಡ್ತೀಯಾ? ಇಲ್ಲ, ದೀಪ ಹಚ್ಚೋದಲ್ಲ, ಫುಲ್ ಮನೆ ಲೈಟ್ ಎಲ್ಲ ಆಫ್ ಮಾಡಿ ಫುಲ್ ಹೊರಗೆ ಎಲ್ಲ ಬಾವಿಗೆ ತುಳಸಿ. ಲೈಟ್ ಯಾಕೆ ಆಫ್ ಮಾಡೋದು? ದೀಪ ಇರ್ತದಲ್ಲ, ದೀಪ ಬೆಳಕಿರ್ತದಂತೆ, ಲೈಟ್ ಎಲ್ಲ ಆಫ್ ಹೊರಗೆ. ಲೈಟಿಂಗ್ ಎಲ್ಲ ಎಂತ ಮಾಡೋದಿಲ್ಲ ನೀವು? ಇಲ್ಲ, ದೀಪದಲ್ಲಿ ಫುಲ್. ಮತ್ತೆ ನವರಾತ್ರಿಗೆ? ನವರಾತ್ರಿಗೆ ಪೂಜೆ ಇರ್ತದೆ, ದೇವಿಗೆ ಎಲ್ಲ ಪೂಜೆ ಮಾಡ್ತೇವೆ. ಮತ್ತು ಗಣೇಶನ ಹಬ್ಬದ ದಿವಸ? ಗಣೇಶನ ಹಬ್ಬದ ದಿವಸ ಅಲ್ಲಿ ಗಣಪತಿಯದು ಫೋಟೋ ಉಂಟು, ಅದಕ್ಕೆಲ್ಲ ಪೂಜೆ ಮಾಡ್ತೇವೆ. ಮತ್ತು ಕಡುಬೆಲ್ಲ ಮಾಡಿ ಇಡೋದು, ಅದೇ ಮಾಡಿ. ನಿಂಗೆ ಇಷ್ಟವಾ ಕಡುಬು? ಇಷ್ಟ. ಸೊ ಗಣಪತಿಯಲ್ಲಿ ಏನು ಸ್ಪೆಷಾಲಿಟಿ? ಗಣೇಶನ ನೀರಿಗೆ ಹಾಕೋದು. ಒಬ್ಬ ಗಣೇಶನಲ್ಲಿ ಸ್ಪೆಷಾಲಿಟಿ ಗಣೇಶನ ನೀರಿಗೆ ಹಾಕೋದು. ಈಗ ಎಲ್ಲ ದೇವರಿಗೆ ಅಂತ ನೋಡ್ಲಿಕ್ಕೆ ಹೋದರೆ ಗಣಪತಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಹೌದಾ? ಸೊ ಹೇಗೆ ಅವರು ಡಿಫ್ರೆಂಟ್ ಆಗಿದ್ದಾರೆ ಅಂತ? ಅಂದರೆ ಅವರಿಗೆ ಸೊಂಡಿಲೆಲ್ಲ ಉಂಟು, ಬಾಲೆಲ್ಲ ದಪ್ಪ ಇದ್ದಾರೆ.
ಈಗ ಒಬ್ರೊಬ್ರು ಗಾಡಿಗೆ ಒಂದೊಂದು ವಾಹನ ಅಂತ ಇರ್ತದೆ, ಗೊತ್ತುಂಟಾ? ಈಗ ನಾವೆಲ್ಲ ಕಾರಲ್ಲಿ ಹೋಗ್ತೇವೆ, ಬೈಕಲ್ಲಿ ಹೋಗ್ತೇವೆ, ಬಸ್ಸಲ್ಲಿ ಹೋಗ್ತೇವೆ. ಸೊ ಗಣಪತಿಯದು ವಾಹನ ಯಾವುದು? ಇಲ್ಲಿಯಾ? ಸೊ ಈಗ ನಿಮ್ಮ ಮನೆಗೆ ಇಲ್ಲಿ ಬಂದರೆ ನೀ ಏನು ಮಾಡ್ತೀಯಾ? ಓಡಿಸ್ತೀಯಾ ಇಲ್ಲ ಗಣಪತಿಯದು ವಾಹನ ಬಂತು ಅಂತ ಸುಮ್ಮನೆ ಇರ್ತೀಯಾ? ಇಲ್ಲಿ ಅಲ್ಲೇ ಒಂದು ದಿವಸ ಅಮ್ಮ ಇದು ತರಕಾರಿ ಎಲ್ಲ ತಿಂತದಂತೇಳಿ ಅಮ್ಮ ಹೊಡಿಲಿಕ್ಕೆ ಹೋಗಿದ. ನನಗೆ ಅದು ಪಾಪ ಕಂಡಿತು. ಒಂದು ದಿವಸ ಕೈಯಲ್ಲಿ ಕೈಗೆ ತೊಟ್ಟೆ ಹಾಕಿ ಹಿಡಿಯುವ ಅಂತೇಳಿ ಹೋದದ್ದು. ಹಿಡ್ದಿದ್ದೆ. ಮತ್ತೆ ಅಡಿಗೆ ಮನೆಯಿಂದ ಹಾಲಿಗೆ ಬಂದಾಗ ತಪ್ಪಿ ಬಿಟ್ಟದು, ಸೀದಾ ಓಡಿ ಸಮವ ಇದ್ರಮ್ಮ. ಮತ್ತೆ ಅದು ಉಪದ್ರ ಮಾಡುವಾಗ ಅದನ್ನು ಓಡಿಸದೆ ಮತ್ತೆ ಎಂತ ಸುಮ್ಮನೆ ಇರ್ತಾರಾ? ಸರಿ. ಮತ್ತೆ ಒಂದು ಹೋಲ್ ಒಳಗೋಯ್ತು. ಅದಕ್ಕೆ ಹೋಲಿಗೆ ಅಮ್ಮ ನಂಗೆ ಗೊತ್ತಾಗದಾಗೆ ಹಿಟ್ಟು ಹಾಕಿದ್ದು. ಅದು ಗೊತ್ತಿಲ್ಲ. ಬೇಜಾರಾಯ್ತಾ ನಿಮಗೆ? ಇಲ್ಲ, ಅವಾಗ ಗೊತ್ತಿಲ್ಲದೆ ಮಾಡಿದ್ದಮ್ಮ. ಓಕೆ, ಗೊತ್ತಿಲ್ಲದೆ ಮಾಡಿದ್ದು. ಸರಿ, ಈಗ ಗಣಪತಿಯದ್ದು ಇಲ್ಲಿ ಆಯಿತು. ನೆಕ್ಸ್ಟ್ ವಿಷ್ಣು ಅದು ವಾಹನ? ಅದು ಗೊತ್ತಿಲ್ಲ. ಗರುಡ? ಇಲ್ಲ. ನೀನು ಸೀರಿಯಲ್ಸ್ ಎಲ್ಲ ನೋಡೋದಿಲ್ವಾ? ಓಕೆ, ವಿಷ್ಣು ಅದು ವಾಹನ, ಗರುಡ. ಓಕೆನಾ? ಓಕೆ, ಈಗ ಕೃಷ್ಣ ಹೇಗೆ ಹೋಗ್ತಾರೆ? ಈಗ ಕೃಷ್ಣನಿಗೆ ಎಲ್ಲಿಗಾದರೂ ಹೋಗ್ಲಿಕ್ಕೆ ಉಂಟು ಅಂತ ಅನ್ಕೊ. ಕೃಷ್ಣ ನಡ್ಕೊಂಡು ಹೋಗ್ತಾರಾ? ಅವ್ರು ರಥದಲ್ಲಿ ಹೋಗೋದಲ್ವಾ ಅಲ್ವಾ? ಸರಿ, ಈಗ ಕೃಷ್ಣನ ಅದು ಸ್ಟೋರಿ ಏನಾದರೂ ಗೊತ್ತುಂಟ ನಿಮಗೆ? ಅಂದರೆ ಕೃಷ್ಣ ಮಠದಲ್ಲಿ ಒಂದು ದಿವಸ ಕನಕದಾಸರು ಬಂದಿರ್ತಾರೆ. ಅವರಿಗಂದರೆ ಒಳಗೆ ಬಿಟ್ಟಿರೋದಿಲ್ಲ, ಅವರು ಸೆಕ್ಯೂರಿಟಿ ಅವರು ಇರ್ತಾರಲ್ಲ. ಆವಾಗ ಕೃಷ್ಣ ಅವನ ಭಕ್ತಿಗೆ ಮೆಚ್ಚಿ ಹಿಂದೆ ತಿರುಗಿ ಗೋಡೆ ಹೊಡೆದದ್ದು, ಅಲ್ಲಿ ಕನಕ ಕಿಂಡಿ ಮಾಡಿದಾರಲ್ಲ. ಹೌದು, ಅದೇ ಕಥೆ. ಸೊ ನೀನೀಗ ಕೃಷ್ಣ ಮಠಕ್ಕೆ ಹೋದಾಗ ಕೃಷ್ಣ ನಾನು ಕನಕನ ಕಿಂಡಿಯಲ್ಲಿ ನೋಡ್ತೀಯಾ ಅಲ್ಲ ಡೈರೆಕ್ಟ್ ಆಚೆಯಿಂದ ಇನ್ನೊಂದು ರೂಟ್ ಉಂಟಲ್ಲ ಅಲ್ಲಿಂದ ಹೋಗಿ ನೋಡ್ತೀಯಾ? ಕನಕನ ಕಿಂಡಿಯಲ್ಲಿ ಅಲ್ಲೇ ಕಾಣ್ತದೆ. ಹೌದು. ಏನು ಪ್ರೇ ಮಾಡೋದು ದೇವರ ಹತ್ರ ಜಾಸ್ತಿಯಾಗಿ? ಮಾರ್ಕ್ ಬರಲಿ ಒಳ್ಳೆ ಅಂತ. ಮಾರ್ಕ್ ಕಡಿಮೆ ಬೇಕು ಮಾರ್ಕ್ ಅಂತ ಅಲ್ವಾ? ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮಗೆ. ನಿಂದು ಫೇವ್ರೆಟ್ ಗಾಡ್ ಯಾರು? ಶಿವ. ಓಕೆ, ಶಿವನಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇರಬೇಕಲ್ಲ ಅಲ್ವಾ? ಶಿವ ತ್ರಿಶೂಲ ಉಂಟು. ತ್ರಿಶೂಲ ಮಾತ್ರವಾ? ಮತ್ತೊಂದು ಇರ್ತದೆ ಕೈಯಲ್ಲಿ? ಡಮರುಗ ಇರ್ತದಲ್ವಾ? ನೋಡ್ಲಿಲ್ವಾ? ಶಿವ ಫೇವ್ರೆಟ್ ಮಾತ್ರವಾ? ಓಕೆ, ಮನೇಲಿ ಫೋಟೋ ಇಲ್ವಾ ಶಿವನದ್ದು? ಎಲ್ಲಿಲ್ಲ, ಅಜ್ಜಿ ಮನೇಲಿ ಉಂಟು. ಅಜ್ಜಿ ಮನೇಲಿ ಉಂಟು. ಸರಿ, ಶಿವನ ಹೆಂಡತಿ ಯಾರು? ಪಾರ್ವತಿ. ಪಾರ್ವತಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಯಾರೆಲ್ಲ? ಗಣೇಶ ಮತ್ತು ಷಣ್ಮುಖ. ಓಕೆ, ಷಣ್ಮುಖ ಟೆಂಪಲ್ಗೆಲ್ಲ ಹೋಗಿದ್ಯಾ? ಗಣಪತಿದ್ದು ಟೆಂಪಲ್ ಹೋಗಿದೆ, ಕುಂದಾಪುರದ್ದು ಆನೆಗುಡ್ಡೆ ದೇವಸ್ಥಾನ, ಅಲ್ಲೆಲ್ಲ ಹೋಗಿದ್ದೆ ಅಷ್ಟೆ. ನಿಂದು ಫೇವ್ರೆಟ್ ಟೆಂಪಲ್? ಈಗ ಕೆಲವರಿಗೆ ಕೆಲವು ಟೆಂಪಲ್ ಫೇವ್ರೆಟ್ ಇರ್ತದೆ. ಸೊ ನಿಮಗೆ ಯಾವುದು ಫೇವ್ರೆಟ್ ಟೆಂಪಲ್? ಫೇವ್ರೆಟ್ ಅಂದರೆ ನಮ್ಮದು ಇಲ್ಲಿ ಕಿನಿಮುಲ್ಕಿಯಲ್ಲಿ ವೀರಭದ್ರ ದೇವಸ್ಥಾನ ಉಂಟು, ಅದು ಫೇವ್ರೆಟ್. ಎಷ್ಟಲ್ಲಿ ಹೋಗ್ತೀಯ ಆ ದೇವಸ್ಥಾನಕ್ಕೆ? ಅಲ್ಲಿ ಅಮ್ಮನದಲ್ಲಿ ಕ್ಲಾಸೆಲ್ಲ ಆಗ್ತದೆ, ಯೋಗ ಕ್ಲಾಸ್. ಮತ್ತು ಎಂತಾದರೂ ನಮ್ಮದು ಅದೇ ದೇವಸ್ಥಾನ, ಮೂಲ ದೇವಸ್ಥಾನ ಅಂದರೆ ಅಲ್ಲೆಂಥವ್ರು ಫಂಕ್ಷನ್ ಇದ್ದರೆ ಅಲ್ಲೇ ಹೋಗೋದು. ಪೂಜೆ ಎಲ್ಲ ಇದ್ದಾಗೆಲ್ಲ ಅಲ್ಲೇ ನಾವು ಹೋಗೋದು. ಈಗ ನೀನು ಪೂಜೆಗೆ ಹೋಗ್ಬೇಕಿದ್ರೆ ಯಾವ ಥರ ಡ್ರೆಸ್ ಹಾಕೊಂಡು ಹೋಗ್ತೀಯಾ? ಈ ಥರ ನಾರ್ಮಲ್ ಚಡ್ಡಿ ಹಾಕೆಲ್ಲ ಹೋಗೋದು. ದೊಡ್ಡದೆಂಥವ್ರ ಪೂಜೆ ಇದ್ದರೆ ಪಂಚೆ ಉಟ್ಕೊಂಡು ಹೋಗೋದು. ಪೂಜೆ ಮಾಡಿದ್ಯಾ ನೀ ಎಲ್ಲಿ ತನಕ? ಯಾವುದೇ ಮನೆಯಲ್ಲಿ ಮಾತ್ರ ಮಾಡಿದ್ಯಾ? ಮನೆಯಲ್ಲಿ ಮಾಡಿದ. ಎಂಥ ಶ್ಲೋಕ ಎಲ್ಲ ಹೇಳ್ತೀಯಾ? ಯಾವ ಶ್ಲೋಕ ಹೇಳ್ತೀಯ ಜಾಸ್ತಿಯಾಗಿ? ಎಲ್ಲ ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವರದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡಮಹಾಕಾಯ, ಅದೆಲ್ಲ ಹೇಳ್ತೀಯ? ಮನೇಲಿ ಭಜನೆ ಮಾಡ್ತೀಯಂತೆ? ಮಾಡೋದಿಲ್ಲ. ಮನೇಲಿ ಏನೆಲ್ಲ ಮಾಡ್ತಾರೆ? ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೇನೆ, ಸೋಮವಾರ ಭಜನೆ ಇರ್ತದೆ, ಹೇಳಿದನ್ನು ರಿಪೀಟ್ ಮಾಡೋದು ಅಷ್ಟೇ. ನೀನಾಗಿ ಭಜನೆ ಮುಂದೆ ಹೋಗಿ ಮಾಡೋದಿಲ್ಲ? ಬರೋದಿಲ್ಲ ಅಷ್ಟೇ, ಹೆದರಿಕೆ. ಕಲ್ತಿರ್ತೇನೆ, ಆದರೆ ಅಲ್ಲಿ ಹೋಗುವಾಗ ನಾನು ಫುಲ್ಲು ಕನ್ಫ್ಯೂಸ್ ಆಗಿ. ಯಾವುದಾದ್ರು ಒಂದು ಚಿಕ್ಕ ಭಜನೆ ಆದರೆ ಹೇಳ್ಬೋದಾ? ಬರೋದಿಲ್ಲ. ಶ್ಲೋಕ ಅದೇ ವಕ್ರತುಂಡಮಹಾಕಾಯ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಮೂವಿ ಸಾಂಗ್ಸ್ ಯಾವುದಾದ್ರು ಗೊತ್ತುಂಟಾ? ಇಲ್ಲ. ಯಾಕೆ ನಿಂಗೆ ಹೆದರಿಕೆ ಆಗ್ತುಂಟಾ? ಎಲ್ಲ ಟಿ ವಿಯಲ್ಲಿ ನೋಡ್ಕೊಂಡು ನಾನು ತೆಗೊಳ್ತಾರೆ ಅಂತೆ. ಹೊಗಳ್ಬೇಕು, ತೆಗೊಳ್ಳೋ ಥರ ಯಾರೂ ಸಹ ಏನು ಮಾಡೋದಿಲ್ಲ, ಹೌದಾ ಅಲ್ವಾ? ಹಾಂ, ಏನಾದರೂ ಒಂದು ಚಿಕ್ಕ ಸಾಂಗ್ ಏನಾದರೂ ಅಂದರೆ ಗಣಪತಿಯದೊಂದು ಸಣ್ಣ ಭಜನೆ ಹೇಳ್ಬೋದು? ಹೇಳು.
ಕುಂಬಾಶಿಯಲ್ಲಿ ನೆಲೆಸಿದ ಗಣಪ ಬ್ರಹ್ಮಾಂಡವನ್ನೇ ಕಾಯುವ ಬೆನಕ. ಕುಂಬಾಶಿಯಲ್ಲಿ ನೆಲೆಸಿದ ಗಣಪ ಬ್ರಹ್ಮಾಂಡವನ್ನೇ ಕಾಯುವ ಬೆನಕ. ವಂದಿಪೆ ನಿನಗೆ ಶ್ರೀ ವಿಘ್ನರಾಜ, ತವ ಪಾದ ಪದ್ಮಗಳಿಗೊಂದಿಸುವೆ. ಕುಂಬಾಶಿಪುರವಾಸ ಶ್ರೀ ಏಕದಂತನೆ ದರುಶನ ನೀಡಯ್ಯ. ಪ್ರಭುವೆ ದಾರಿಯ ತೋರಯ್ಯ. ಓಕೆ, ಈಗ ಗಣಪತಿಯನ್ನು ಯಾವ ದೇವರು ಅಂತ ಜಾಸ್ತಿ ಪೂಜಿಸ್ತಾರೆ? ಅಂದರೆ ಕೆಲವರು ಒಂದೊಂದು ದೇವರಿಗೆ ಒಂದೊಂದು ಸ್ಪೆಷಾಲಿಟಿ ಉಂಟು, ಹೌದಾ ಅಲ್ವಾ? ಹೌದು. ಗಣಪತಿ ಯಾವುದಕ್ಕೆ ಫೇಮಸ್? ಅಂದರೆ ಗಣಪತಿ ಒಂದು ದಿವಸ ನಡ್ಕೊಂಡು ಇಲ್ಲಿ ಎಲ್ಲಿ ಹೋಗುವಾಗ ಬೀಳ್ತಾನೆ, ಆವಾಗ ಚಂದ ನೋಡಿ ನಗಾಡ್ತಾರಲ್ಲ, ಆವಾಗ ಚಂದನಿಗೆ ಶಾಪ ಕೊಡ್ತಾನೆ, ಹುಣ್ಣಿಮೆ ದಿವಸ ನೀನು ಕಾಣಬಾರ್ದಂತ. ಅದು ಹಾಗೆ ಅಲ್ಲಣ್ಣ, ಈಗ ಗಣಪತಿ ವಿಘ್ನನಾಶಕ ಅಂತ ಹಾಗೆ ತಾನೆ ಫೇಮಸ್. ಸೊ ಶಾರದೆ ಓದೋದಕ್ಕೆ ಎಲ್ಲ ನೆನಪು ಮಾಡಲಿಕ್ಕೆ ಓದೋದೇ ಹೇಗೆ ಹಾಗೆ ಗೊತ್ತಾಗ. ಮತ್ತೆ ಕೃಷ್ಣ ಗೊತ್ತಿಲ್ವಾ? ತುಂಬ ಗೊತ್ತಿಲ್ಲ. ಕೃಷ್ಣ ಯಾವ ಥರ ಇರ್ತಾನೆ? ಕೃಷ್ಣ ಅಂದರೆ ನೀಲಿ, ಫುಲ್ ನೀಲಿ ಬಣ್ಣ, ಬೆಣ್ಣೆ ಎಲ್ಲ ತಿಂತಾರೆ. ಓ ಹಾಗೆ, ಬೆಣ್ಣೆ ಎಲ್ಲ ತಿಂತಾರೆ. ಸರಿ, ನೀ ರಜೆ ಟೈಮಲ್ಲಿ ಏನು ಮಾಡ್ತೀಯಾ? ರಜೆ ಟೈಮಲ್ಲಿ ಅಜ್ಜಿ ಮನೆಗೆ ಹೋಗಿ ಅಲ್ಲೆಲ್ಲ ಆಟ ಆಡೋದು, ಗದ್ದೆಲ್ಲೆಲ್ಲ ಆಡೋದು, ಅದೇ ಅಷ್ಟೇ. ಮನೇಲಿ ಏನು ಆಟ ಆಡಲಿಕ್ಕೆ ಬಿಡೋದಿಲ್ಲ, ಓದೋದ್ರಲ್ಲಿ ಹಾಗೆ ಹೋಗ್ತದೆ. ಮನೆಯಲ್ಲಿ ಫ್ಲ್ಯಾಟಲ್ಲಿ ಇರೋದು, ಅಲ್ಲಿ ಎಂತ ಸಹ ಮಾಡಲಿಕ್ಕಿಲ್ಲ, ಬೋರ್ ಆಗ್ತದೆ ಒಬ್ಬನೇ. ಸ್ಕೂಲಲ್ಲೆಲ್ಲ ಹೇಗೆ ಇರ್ತದೆ ನಿಮ್ಮದು ಪರ್ಫಾರ್ಮೆನ್ಸ್? ಈಗ ಪ್ರತಿಭಾ ಕಾರಂಜಿ ಇರ್ತದೆ ನಿಮಗೆ, ಸ್ಕೂಲ್ ಡೇ ಇರ್ತದೆ, ಮತ್ತು ಬೇರೆ ಬೇರೆ ಸ್ಕೂಲಲ್ಲಿ ಅಂದರೆ ಸ್ಯಾಟರ್ಡೆ ಡೈಲಿ ಹೌಸ್ ಆ್ಯಕ್ಟಿವಿಟಿ ಅಂತೇಳಿ ಮಾಡ್ತಾರೆ. ಅಂದರೆ 4 ಹೌಸ್ ಉಂಟು, ಸತ್ಯ, ಧರ್ಮ, ಶಾಂತಿ, ಪ್ರೇಮ ಅಂತ. ನಾನು ಸತ್ಯ ಟೀಮಿಂದ. ಅಂದರೆ ನಮ್ಮ ಟೀಮಲ್ಲಿ ಒಂದೊಂದು ಸಾಂಗ್ ಹೇಳೋದಾ ಅಥವಾ ಸೈನ್ಸ್ ಮಾಡಲ್ ತೋರಿಸೋದಾ ಅದೆಲ್ಲ ಇರ್ತದೆ. ಹಾಗೆ ಒಂದು ಸಾಂಗ್ ಎಂತೆಲ್ಲ ಹೇಳಿದ ಶ್ಲೋಕ ಎಲ್ಲ ಹೇಳಲಿಕ್ಕಿರ್ತದೆ. ಅದು ಹೇಳಿದ ಟೀಮಿಗೆ ಜಾಸ್ತಿ ಮಾರ್ಕ್ ಬರ್ತದೆ. ಆದರೆ ನನ್ನ ಟೀಮಿನ 4-5 ಜನದಲ್ಲಿ ನಾನು ಸಹ ಹೋಗಿದ್ದೆ ಒಂದು ದಿವಸ. ಅಂದರೆ ಅದು ಹೇಗೆ ಪಾಯಿಂಟ್ಸ್ ನಿಮಗೆ? ಅಂದರೆ ಯಾವ ಟೀಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತದೆ ಆ ಟೀಮಿಗೆ ಜಾಸ್ತಿ ಮಾರ್ಕ್ ಅಂತ. ಅದು ಪಾಯಿಂಟ್ ನೋಡಿ ಏನು ಮಾಡ್ತಾರೆ? ಅದು ಪಾಯಿಂಟ್ ಯಾವ ಟೀಮಿಗೆ ಜಾಸ್ತಿ ಇರ್ತದೆ ಆ ಟೀಮಿಗೆ ಆ್ಯನ್ಯುವಲ್ ಡೇಗೆ ಒಂದು ಪ್ರೈಸ್ ಕೊಡ್ತಾರೆ. ಈ ಟೀಮ್ ಈ ಸತಿದು ಬೆಸ್ಟ್ ಟೀಮ್ ಅಂತ. ಹಾಂ, ಓಕೆ. ಮತ್ತು ಸ್ಕೂಲ್ ಡೇ ಸೆಲೆಬ್ರೇಷನ್ಸ್ ಎಲ್ಲ ಆಗಿದಾ? ಹಾಂ, ಸ್ಕೂಲ್ ಡೇ ಆಯಿತು. ಓಕೆ, ಹೇಗಿರ್ತದೆ? ಅಂದರೆ 2 ದಿವಸ ಇರ್ತದೆ, ಒಂದು ದಿವಸ? ಮತ್ತು ಸ್ಪೋರ್ಟ್ಸ್ ಎಲ್ಲ? ಸ್ಪೋರ್ಟ್ಸ್ ಡೇ ನಿನ್ನೆ ಸ್ಯಾಟರ್ಡೇ ಆಯಿತು. ನಿನ್ನೆ. ಹಾಂ, ಸ್ಕೂಲ್ ಡೇ ಯಾವಾಗ? ಸ್ಕೂಲ್ ಡೇ ಮೊನ್ನೆ ಆಗಿತ್ತು ಒಂದು. ಈಗ ನಿಮ್ಮದು ಸ್ಕೂಲ್ ಡೇ ಬೇರೆ, ಸ್ಪೋರ್ಟ್ಸ್ ಡೇ ಬೇರೆಯಾ? ಹಾಂ, ಹೌದು. ಓಕೆ, ಅಂದರೆ ಈಗ ನಿಮ್ಗೆ ಸ್ಕೂಲ್ ಡೇ ಅಂದರೆ ನಮ್ಮ 2 ಗ್ರೌಂಡ್ ಉಂಟು, ಒಂದು ಹೊರಗಡೆ ಇನ್ನೊಂದು ಒಳಗಡೆ ಗ್ರೌಂಡು. ಒಳಗಡೆ ಗ್ರೌಂಡಲ್ಲಿ ಫುಲ್ ಫ್ಯಾನ್ ಎಲ್ಲ ಉಂಟು, ಅಲ್ಲಿ ಸ್ಕೂಲ್ ಡೇ ಮಾಡಿದ್ದು. ಹೊರಗಡೆ ಬಿಸಿಲಲ್ಲಿ ಸ್ಪೋರ್ಟ್ಸ್ ಡೇ ಮಾಡಿದ್ದು. ಓಕೆ, ನೀನು ಯಾವುದೆಲ್ಲ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ? ನಾನು ಇರಲಿಲ್ಲ. ಹೋಗಲೇ ಇಲ್ವಾ? ಇಲ್ಲ. ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಲ್ವಾ? ಹಾಗೆಂತೆಲ್ಲ, ಹಾಗೆ ಸುಸ್ತಾಗ್ತದೆ ಅಂತೇಳಿ ಹೋಗೋದಿಲ್ಲ ಜಾಸ್ತಿ. ಸ್ಟ್ಯಾಮಿನಾ ಇಲ್ವಾ ನಿಮಗೆ? ಓಡಿದ್ರೆ ಸಾಕಾಗ್ತದೆ, ತುಂಬ ಸಾಕಾಗ್ತದೆ, ಚಕ್ಕರ್ ಬಂದಾಗೆಲ್ಲ ಆಗ್ತದೆ, ಅದಕ್ಕೆ ಓಕೆ. ಸರಿ, ತಿನ್ನಬೇಕು ಅಲ್ವಾ? ಎಷ್ಟು ತಿಂತೀಯಾ ಈಗ ದೋಸೆ ಎಲ್ಲ ಕೊಟ್ಟರೆ? 3 ಅಷ್ಟೇ. 3 ಅಷ್ಟೇ. ಟಿಫಿನ್ಗೆ 3 ಹಾಕಿ ಕೊಡ್ತಾರೆ. 3? ನೀನು ತಿನ್ನೋದೇ 3 ಆದರೆ 3 ಹಾಕಿ ಕೊಡ್ತಾರೆ. ನಾಳೆಯಿಂದ ಹೇಳು ನನಗೆ ಜಾಸ್ತಿ ಹಾಕಿ ಕೊಡಿ, ನನಗೆ ಸ್ಟ್ಯಾಮಿನಾ ಬೇಕು, ನಾನು ಸ್ಪೋರ್ಟ್ಸಲ್ಲೆಲ್ಲ ಹೋಗ್ತೇನೆ ಅಂತ. ನೀರು ಸ್ವಲ್ಪ ಕಡಿಮೆ ಕುಡಿತೇನೆ. ಹಾಗೆ ನೀರು ಕಡಿಮೆ ಕುಡಿತೀಯ? ಗೊತ್ತುಂಟು ನಿನ್ನಲ್ಲಿ ಏನು ಫಾಲ್ಟ್ ಉಂಟಾ ಅಂತ, ಬಟ್ ಸುಧಾರಿಸ್ಕೊಳ್ಳಿಕ್ಕೆ ರೆಡಿ ಅಲ್ವಾ ಅಂತ ಅಲ್ವಾ ನೀನು? ಗಡಿ ಮರ್ತೋಗ್ತೇನೆ ನೀರು ಕುಡಿಯೋದನ್ನು. ಸಾಕಾದಾಗ ಮಾತ್ರ ನೀರು ಕುಡಿಯೋದು ನಾನು. ಓಕೆ, ಈಗ ನಿಮ್ಮದು ಫ್ರೀ ಪೀರಿಯಡಲ್ಲಿ ಏನೆಲ್ಲ ಮಾಡ್ತೀರಾ? ಫ್ರೀ ಪೀರಿಯಡ್ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಡ್ತಾರೆ, ಹಾಗೆಲ್ಲ ಮಾತಾಡೋದು. ಮತ್ತು ನಂದಿದ್ದು ನೋಟ್ಸ್ ಸ್ವಲ್ಪ ಬಾಕಿ ಉಂಟು, ಸ್ವಲ್ಪ ಕೊಡ, ನಾನು ಕಂಪ್ಲೀಟ್ ಮಾಡ್ತೇನೆ ಅಂತಲ್ಲ, ಅದೆಲ್ಲ ಕೇಳಿ ಬರ್ಕೊಳ್ಳೋದು. ಯಾರ ಹತ್ರ ಆದರೂ ಬೇರೆಯವ್ರ ಹತ್ರ ನೋಟ್ಸ್ ಬರೆಸಿದ್ಯಾ? ಇಲ್ಲ, ನನ್ನ ನೋಟ್ಸ್ ನಾನೇ ಕಂಪ್ಲೀಟ್ ಮಾಡಿ. ಬೇರೆಯವರಿಗೆ ಬರೆದು ಕೊಟ್ಟಿದ್ಯಾ? ಇಲ್ಲ, ಹಾಗೆ ಮಾಡಿ ಗೊತ್ತಾದರೆ ಮತ್ತೆ ಸಮ ಬೈತಾರೆ, ಪನಿಷ್ಮೆಂಟ್ ಎಲ್ಲ ಕೊಡ್ತಾರೆ. ನೋಟ್ಸ್ ಕೇಳ್ತೇನೆ ಬೇರೆಯವ್ರ ಹತ್ರ, ನಂದಿದು ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ನೋಟ್ಸ್ ಕಳಿಸ್ತೀಯ ನಿಂದು ಹಾಗೆ ಕೇಳಿದ್ದೇನೆ.
ಸೊ ನಿನ್ನ ಬಗ್ಗೆ ಮನೆಗೆ ಏನಾದರೂ ಕಂಪ್ಲೇಂಟ್ಸ್ ಬಂದಿದಾ? ಇದು ಕಲ್ತದೆಲ್ಲ ಹೇಳುವುದಿಲ್ಲ, ಸಮ ಕಲೀಲಿಲ್ಲ ಅದೆಲ್ಲ ಹೇಳ್ತಾರೆ ಅಷ್ಟೇ. ಅಮ್ಮ ಏನಾದರೂ ಸ್ಕೂಲಿಗೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದಾರಾ? ಅಮ್ಮ ಅಂದರೆ ಪೇರೆಂಟ್ಸ್ ಮೀಟಿಂಗಿಗೆ ಹೇಳಿದ್ದಾರೆ, ಅವ ಮನೆಯಲ್ಲಿ ಸಹ ಹೆಚ್ಚು ಓದೋದಿಲ್ಲ ನಿಂಗೆ ಅಂತ ಹೇಳ್ತಾರೆ ಅಷ್ಟೇ. ನೀನು ಸ್ವಲ್ಪ, ಅಮ್ಮ ಹೇಗೂ ಸಹ ಯೋಗ ಮಾಡ್ತಾರೆ, ನೀನು ಸಹ ಸ್ವಲ್ಪ ಯೋಗ ಮಾಡಬೇಕು, ಆಗ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಬರ್ತದಲ್ವ. ಟ್ರೈ ಮಾಡಬೇಕು, ಸ್ವಲ್ಪ ಬೇಗ ಹೇಳ್ಬೇಕು. ಎಷ್ಟು ಗಂಟೆಗೆ ಹೇಳ್ತೀಯಾ? 6ಗೆ ಹೇಳ್ತೀಯಾ? ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್? 8:30ಗೆ ಸ್ಟಾರ್ಟ್. 8:30ಗೆ ಸ್ಟಾರ್ಟ್ ಅಲ್ವಾ? ಎಷ್ಟು ಗಂಟೆಗೆ ಮನೆಯಿಂದ ಹೊರಡ್ತೀನಿ ನೀನು? 8:10ಗೆ ಅಷ್ಟೊತ್ತಿಗೆ ಹೊರಡು. ಹಾಂ, ನಿಂಗೆ ಒಂದು 1/4 ಗಂಟೆ ಮಾಡ್ಬೋದಲ್ಲ ಯೋಗ ಎಲ್ಲ? ಅಮ್ಮ ಮಾಡ್ತಾರಾ ಮನೇಲಿ ಸಹ ಯೋಗ ಮಾಡ್ತಾರಾ? ಇಲ್ಲ, ಮನೆಯಲ್ಲಂದರೆ ಈಗ ಆನ್ಲೈನ್ ಮಾಡ್ತಾರೆ, ಕೆಲವೊಮ್ಮೆ ಅಲ್ಲಿ ಆನ್ಲೈನ್ ಥರ ಫಂಕ್ಷನ್ ಇದ್ದರೆ ಮನೇಲಿ ಮಾಡ್ತಾರೆ. ಓಕೆ, ಆದಷ್ಟು ಬೇಗ ನೀನೊಂದು ಟಾಪರ್ ಲಿಸ್ಟಿಗೆ ಬಾ ಅಂತ ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.